ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗವು ಪಜೀರು ಗೋವನಿತಾಶ್ರಮಕ್ಕೆ ಮೇವು ಸಮರ್ಪಿಸಿತು. ಈ ವೇಳೆ ಮಾತನಾಡಿದ ಗೋಶಾಲೆಯ ಮೇಲ್ವಿಚಾರಕರಾದ ಕುಮಾರಸ್ವಾಮಿ ಅವರು, ಗೋವು ವಿಶ್ವಕ್ಕೆ ಅಮೃತವನ್ನು ಉಳಿಸುವ ಕರುಣಾಮಯಿ, ನಿಷ್ಕಲ್ಮಶ ಮನಸ್ಸಿನಿಂದ ಜಗತ್ತಿಗೆ ಉಪಕಾರಿಯಾಗಿರುವ ಗೋವಿಗೆ ಶಾಸಕ ವೇದವ್ಯಾಸ್ ಕಾಮತ್ ಅಭಿಮಾನಿ ಬಳಗದವರು ಗೋಗ್ರಾಸವನ್ನು ನೀಡಿದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಶಾಸಕ ವೇದವ್ಯಾಸ್ ಕಾಮತ್ ಅವರ ಅಭಿಮಾನಿಗಳು ವಿಶಿಷ್ಟವಾಗಿ ಹುಟ್ಟುಹಬ್ಬವನ್ನು ಆಚರಿಸಿರುವುದು ಸಂತಸದ ವಿಚಾರ. ಶಾಸಕರ ರಾಜಕೀಯ ಭವಿಷ್ಯಕ್ಕೆ ಆಯುರಾರೋಗ್ಯ, ಸುಖಶಾಂತಿ, ನೆಮ್ಮದಿಯು ಜೊತೆಯಾಗಿರಲಿ ಅಂತ ಆಶಿಸಿದ್ದಾರೆ. ವೇದವ್ಯಾಸ್ ಕಾಮತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿ ಬಳಗದವರೆಲ್ಲ ನಮ್ಮ ಈ ಗೋವಂತಾಶ್ರಯಕ್ಕೆ ಬಂದು ಗೋಮಾತೆಗೆ ಗೋಗ್ರಾಸವನ್ನು ತಂದಿದ್ದಾರೆ. ಪ್ರತಿಯೊಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥ ನಾಯಕರು ಅನುಸರಿಸಬೇಕಾದಂಥ ಒಂದು ಕಾರ್ಯಕ್ರಮ ಇದೆ. ಅವರ ಅಭಿಮಾನಿಗಳು ಈ ರೀತಿಯಾಗಿ ಅವರ ಮೇಲಿನ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ವೇದವ್ಯಾಸ್ ಕಾಮತ್ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸುವಂತಹ ನಿಟ್ಟಿನಲ್ಲಿ ಗೋಮಾತೆಗೆ ಗೋಗ್ರಾಸನ್ನು ನೀಡುವ ಮುಖೇನ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಗೋಮಾತೆ ನಮಗೆ ಹಾಲನ್ನು ನೀಡುತ್ತದೆ, ಯಾವುದೇ ರೀತಿಯ ಫಲಾಪೇಕ್ಷೆಯನ್ನು ಮಾಡುವುದಿಲ್ಲ. ಅದೇ ರೀತಿ ನಮ್ಮ ಸಾಮಾಜಿಕ ಕಾರ್ಯದಲ್ಲಿ ಕೂಡ ನಾವು ಯಾವ ರೀತಿ ಅದನ್ನು ನಾವು ಯೂಸ್ ಮಾಡ್ತೇವೆ, ಅದಕ್ಕಾಗಿ ನಾವು ಗೋಮಾತೆಯ ಹೊಟ್ಟೆಯನ್ನು ತುಂಬಿಸುವಂತಹ ಒಂದು ಕಾರ್ಯ ಇವತ್ತಿನ ದಿನದಂದು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಮಗೆಲ್ಲರಿಗೂ ಕೂಡ ವಿಶೇಷ ದಿನ. ಯಾಕೆ ಅಂತ ಹೇಳಿದರೆ, ನಮ್ಮ ನೆಚ್ಚಿನ ಶಾಸಕರು, ನಾವು ಅನುಸರಿಸ್ತಾ ಬಂದಂತಹ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಅಭಿಮಾನಿ ಬಳಗದವರೆಲ್ಲ ಸೇರಿ ಗೋಮಾತೆಗೆ ಗೋಗ್ರಾಸನ್ನು ನೀಡುವಂತಹ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ.